ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಕಂಪನಿಗೋಸ್ಕರ ದುಡಿತಾ ಇದೆ. ಜನರನ್ನು, ರೈತರನ್ನು ಹೆದರಿಸ್ತಾ ಇದ್ದಾರೆ. ಯಾರು ಸಂತ್ರಸ್ತರಿದ್ದಾರೆ ಅವರನ್ನು ಹೆದರಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅದಾನಿ ಕಂಪನಿಯ ಆದೇಶವನ್ನು ಪಾಲಿಸಿ 10,000ದಿಂದ ಮೇಲ್ಪಟ್ಟ ಮರಗಳನ್ನು ಕಡಿತಾ ಇದೆ. 3,450 ಎಕರೆ ಫಲವತ್ತಾದ ಕೃಷಿ ಭೂಮಿ ನಾಶ ಆಗ್ತಿದೆ. ಜನರಿಗೆ ಏನು ಮಾಹಿತಿ ನೀಡದೆ ಅವರಿಗೆ ಬೇಕಾದ ಹಾಗೆ ಕೆಲವು ವಸೀಲಿಬಾಜಿ ಮಾಡಿಕೊಂಡು ಕೆಲವರು ಜನರಿಗೆ ದಾರಿ ತಪ್ಪಿಸಿ ಒಂದೊಂದು ಟವರ್ ನಿರ್ಮಿಸಿ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತ ತೋರಿಸ್ತಾ ಇದ್ದಾರೆ. ಎಂಪಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಎಸಿ ಇರ್ಬೋದು, ಡಿಸಿ ಇರ್ಬೋದು, ಪೊಲೀಸ್ ಇಲಾಖೆ ಅವರಿಗೆಲ್ಲರಿಗೂ ನಾವು ಪಿಂಡವನ್ನು ಹಾಕಲಿಕ್ಕೆ ತಯಾರು ಮಾಡ್ತೇವೆ ಶೀಘ್ರದಲ್ಲಿ. ಜನರ ಬಾಳಿಗೆ ಮಾರಕವಾಗಿರುವ ವಿದ್ಯುತ್ ಪ್ರಸರಣ ಮಾರ್ಗವನ್ನ ಸಮುದ್ರ ಕಿನಾರೆ ಅಥವಾ ಹೆದ್ದಾರಿಯ ಬದಿಯಲ್ಲಿ ಭೂಗತ ಕೇಬಲ್ ಮೂಲಕ ತೆಗೆದುಕೊಂಡು ಹೋಗಬೇಕು. ಈ ಯೋಜನೆಯಿಂದಾಗಿ ಜಿಲ್ಲೆಯಲ್ಲಿ ಜನರ ಮಾರಣ ಹೋಮಕ್ಕೆ ವೇದಿಕೆ ಸಜ್ಜಾಗಿದ್ರೂ ಯಾವೊಬ್ಬ ನಾಯಕರು ಈ ಬಗ್ಗೆ ಚಕಾರ ಎತ್ತದೆ ಗುತ್ತಿಗೆ ನಡೆಸಿರುವ ಕಂಪನಿಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಕಂಪನಿಯ ಅಡಿಯಾಳಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಶ್ರೀಧರ್ ಶೆಟ್ಟಿ ಬೈಲುಗುತ್ತು ಹೇಳಿದ್ದಾರೆ. ಇವರು ವಿಟ್ಲಾದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಹೊರದೇಶದ ಬಾಂಗ್ಲಾದೇಶಿಗರು ಇದರಲ್ಲಿ ದುಡಿತಾ ಇದ್ದಾರೆ. ಆದರೂ ನಮ್ಮ ಜಿಲ್ಲಾಡಳಿತ ಇದರ ಬಗ್ಗೆ ಚಕಾರ ಎತ್ತದೆ, ಸುಮ್ಮನೆ ಕೂತಿದೆ, ಅವರ ಅಡಿಯಾಲಾಗಿದೆ. ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ನಾವು ಇಲ್ಲಿಂದ ಯಾರನ್ನು ಆಯ್ಕೆ ಮಾಡಿದ್ದೇವೋ ಸಂಸದರು, ಶಾಸಕರು ಈ ಕಂಪನಿಯ ಬ್ರೋಕರ್ಗಳಾಗಿದ್ದಾರೆ. ಇವರಿಗೆ ಕಂಪನಿಯಿಂದ ಪಾಲ್ಬಂಡವಾಳ ಸಿಗ್ತಾ ಇದೆ. ಇವರು ರೈತರ ಪರ ಅಥವಾ ಜನಗಳ ಪರ ಇವರು ಮಾತೆತ್ತುವುದಿಲ್ಲ, ಕಂಪನಿ ಪರ ಧ್ವನಿ ಎತ್ತುತ್ತಾ ಇದ್ದಾರೆ. ಡಿಸಿ, ಎಸಿ, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಕಂಪನಿಗೋಸ್ಕರ ದುಡಿತಾ ಇದೆ. ಜಿಲ್ಲಾಡಳಿತಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಟ್ಟಂತ ನಿಬಂಧನೆ ಏನುಂಟು ಅದನ್ನು ಪಾಲಿಸುವುದನ್ನು ಬಿಟ್ಟು ಅದರ ಬಗ್ಗೆ ಇವರು ಹೋಗುವುದಿಲ್ಲ. ಇವರು ಕೇವಲ ಮೌಖಿಕ ಆದೇಶ ಮಾಡಿ ಜನರನ್ನು, ರೈತರನ್ನು ಹೆದರಿಸ್ತಾ ಇದ್ದಾರೆ. ಯಾರು ಸಂತ್ರಸ್ತರಿದ್ದಾರೆ ಅವರನ್ನು ಹೆದರಿಸ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ SOPಯನ್ನು ಜಾರಿ ಮಾಡಬೇಕಂತ ಹೇಳಿದರೆ ಅದನ್ನು ಜಾರಿ ಮಾಡಲಿಲ್ಲ. ಇವರು ಜಿಲ್ಲಾಡಳಿತ ಮಾಡಲಿಲ್ಲ. DC ಅವರು ಅದರ ಬಗ್ಗೆ ಚಕಾರ ಎತ್ತುವುದಿಲ್ಲ. ಆದರೆ ಅವರಿಗೆ ಮೌಖಿಕ ಆದೇಶವನ್ನು ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅದಾನಿ ಕಂಪನಿಯ ಆದೇಶವನ್ನು ಪಾಲಿಸಿ 10,000ದಿಂದ ಮೇಲ್ಪಟ್ಟ ಮರಗಳನ್ನು ಕಡಿತಾ ಇದೆ. ಪರಿಸರವಾದಿಗಳು, ಅರಣ್ಯ ಪೋಷಕರು ಕಂಪನಿ ಹತ್ರ ಈಗ ಇಲ್ಲವೇ ಇಲ್ಲ, ಅವರ ಪತ್ತೆ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ದೊಡ್ಡ ದೊಡ್ಡ ಕುಂಬಳಕಾಯಿ ನಾಯಕರು, ಹೋರಾಟಗಾರರ ಈ ಸುದ್ದಿ ಇಲ್ಲ. ಇದರ ಬಗ್ಗೆ ಅವರು ಚಕಾರ ಎತ್ತುತ್ತಾ ಇಲ್ಲ. ಈ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾರಣ ಹೋಮ ನಡೆದರೂ ಯಾವ ನಾಯಕನು, ಯಾವ ವಾದಿಯೂ ಇದರಲ್ಲಿ ಬರುವುದೇ ಇಲ್ಲ, ಎದುರಿಗೆ ಬರುವುದೇ ಇಲ್ಲ. ಎಲ್ಲ ಅದಾನಿ ಗ್ರೂಪ್ ಆಫ್ ಕಂಪನಿಯ ಹಿಂದ್ಗಡೆ ಅಡಗಿ ಕೂತಿದ್ದಾರೆ. ಯುವ ಮುಂದಾಳುಗಳು ನಮ್ಮ ಹೋರಾಟಕ್ಕೆ ನಮ್ಮ ಜೊತೆ ಕೈ ಸೇರಿಸುವುದಿಲ್ಲ. ಶ್ರೀಮಂತ ವರ್ಗ ಕಂಪನಿ ಪರ, ಏನು ಇಂಗ್ಲಿಷರಿಗೆ ಹಿಂದೆ ಯಾರು ಉಪಕಾರ ಮಾಡಿ ಶ್ರೀಮಂತ ವರ್ಗಗಳು ಉಪಕಾರ ಮಾಡುತ್ತಿದ್ದ ಅದೇ ರೀತಿ ಈಗ ಅದಾನಿ ಕಂಪನಿಗೆ ಇಲ್ಲಿಯ ಶ್ರೀಮಂತ ವರ್ಗ ಅವರಿಗೆ ಪರವಾಗಿ ಅವರಿಗೆ ಜಾಗ ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿಯ ಈ ಜಿಲ್ಲೆಯನ್ನು ಅವಕಾಶವಾದಿಗಳು ದೋಚುತ್ತಾ ಇದ್ದಾರೆ. ಈ ಜಿಲ್ಲೆಯನ್ನು ನಾಶ ಮಾಡುತ್ತಾ ಇದ್ದಾರೆ. ಈ ಮಾರಿ ಯೋಜನೆ ಇಲ್ಲಿಗೆ ಈ 2 ಜಿಲ್ಲೆಗಳಿಗೆ ಬರುವುದೇ ಬೇಡ. ಇದನ್ನು ಆಚೆ ಸಮುದ್ರದ ಬದಿಯಲ್ಲಿ ತಗೊಂಡು ಹೋಗಲಿ. ಸಮುದ್ರ ಕಿನಾರೆ ಹೈವೇ ಬದಿಯಲ್ಲಿ ಭೂಗತ ಕೇಬಲ್ ಹಾಕಿ ಕೇರಳದಲ್ಲಿ ಇವರು ತಗೊಂಡು ಹೋಗಲಿ, ಅಥವಾ ಇವರು ಕೇರಳದಲ್ಲೇ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿ. ಸಾವಿರಾರು ರೈತರು ಬೀದಿ ಪಾಲಾಗ್ತಾ ಇದ್ದಾರೆ. ಸಾವಿರಾರು ನಮ್ಮ ಅಡಿಕೆ ಮರಗಳು, ಲಕ್ಷಗಟ್ಟಲೆ ನಮ್ಮ ಅಡಿಕೆ ಮರಗಳು ಹೋಗ್ತದೆ, ಸಾವಿರಾರು ನಮ್ಮ ತೆಂಗಿನ ಮರಗಳು ಹೋಗ್ತದೆ, ಅರಣ್ಯ ಹೋಗ್ತದೆ. 10,000ದಿಂದ ಮೇಲ್ಪಟ್ಟು ನಮ್ಮ ಅರಣ್ಯ ನಾಶ ಆಗ್ತಾ ಇದೆ. ಆದ್ರೆ ಇವರಿಗೆ ಕಣ್ಣು ಕಾಣುವುದಿಲ್ಲ. ಅದಕ್ಕಾಗಿ ಇವರಿಗೆ ಪಿಂಡ ಇಡುವಂತ ಕೆಲಸವನ್ನು, ಇವರು ಸತ್ತೋಗಿದ್ದಾರೆ ಅಂತ ನಾವು ತೀರ್ಮಾನ ಮಾಡಿ ಇವರಿಗೆ ಪಿಂಡ ಇಡ್ತೇವೆ. ನಾವು ಎಂಪಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಎಸಿ ಇರ್ಬೋದು, ಡಿಸಿ ಇರ್ಬೋದು, ಪೊಲೀಸ್ ಇಲಾಖೆ ಅವರಿಗೆಲ್ಲರಿಗೂ ನಾವು ಪಿಂಡವನ್ನು ಹಾಕಲಿಕ್ಕೆ ತಯಾರು ಮಾಡ್ತೇವೆ ಶೀಘ್ರದಲ್ಲಿ. ಎಲ್ಲಿ ಅದು? DC ಕಚೇರಿಯಲ್ಲಿ ಘಟಶ್ರಾದ್ದ ಪಿಂಡ ಕಾರ್ಯಕ್ರಮವನ್ನು ಮಾಡ್ತೇವೆ.
ವಿದ್ಯುತ್ ಪ್ರಸರಣ ಮಾರ್ಗ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷ ರಾಜೀವ ಗೌಡ ಮಾತನಾಡಿ 97% ಮಂದಿಗೆ ಅಪಾಯಕಾರಿ ಈ ವಿದ್ಯುತ್ ಮಾರ್ಗದ ಬಗ್ಗೆ ಅರಿವಿಲ್ಲ. ರೈತರ ಅರ್ಜಿ ಮನವಿಗೆ ಉತ್ತರ ನೀಡದೆ ಸಾಕ್ಷರತಾ ಜಿಲ್ಲೆಯ ಆಡಳಿತದಲ್ಲಿ ಅರಾಜಕತೆ ಕಾಣಿಸುತ್ತಿದೆ. ವಿದ್ಯುತ್ ಪ್ರಸರಣ ಮಾರ್ಗ ಯೋಜನೆಯಿಂದ 3,450 ಎಕರೆ ಕೃಷಿ ಭೂಮಿ ನಾಶವಾಗಿ ಅಂದಾಜು 1.65 ಲಕ್ಷ ಅಡಿಕೆ ಮರ, 1.20 ಲಕ್ಷ ಕಾಳುಮೆಣಸು ಬಳ್ಳಿಗೆ ಹಾನಿಯಾಗಲಿದೆ. 4.5 ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ತಾ ಇದ್ರು. ಜಿಲ್ಲಾಧಿಕಾರಿಗಳು, ಸಹಾಯಕ ಆಯುಕ್ತರು ಸರಿಯಾದ ಮಾಹಿತಿಯನ್ನ ನೀಡ್ತಾ ಇಲ್ಲ. ರೈತರ ಹಿತದೃಷ್ಟಿಯನ್ನ ಕಾಪಾಡಬೇಕಾದ ಅಧಿಕಾರಿಗಳು ಕಂಪನಿಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾಚಿಕೆ ಕೆಟ್ಟ ಕೆಲಸವನ್ನ ಹಾಗೂ ರೈತರನ್ನ ಹಿಂಸಿಸುವ ಕೆಲಸವನ್ನ ತಕ್ಷಣ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿದ್ಯುತ್ ಪ್ರಸಾರ ಮಾರ್ಗವನ್ನು ನಡೆಸ್ತಾ ಇದೆ. ಈ ಬಗ್ಗೆ ನಾವು ರೈತರ ವಿರೋಧವಾಗಿ, ಅಲ್ಲಿಯ ನಿವಾಸಿಗಳ ವಿರೋಧವಾಗಿ ಈ ಬಗ್ಗೆ ನಾವು ನಿರಂತರವಾಗಿ 4.5 ವರ್ಷಗಳಿಂದ ಇದನ್ನು ಪ್ರತಿಭಟಿಸಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಈ ಯೋಜನೆಯಿಂದ ಸುಮಾರು 3,450 ಎಕರೆ ಫಲವತ್ತಾದ ಕೃಷಿ ಭೂಮಿ ನಾಶ ಆಗುತ್ತಿದೆ. 1,65,000 ಅಡಿಕೆ ಮರಗಳು, ಸುಮಾರು 1,20,000 ಕರಿಮೆಣಸಿನ ಬಳ್ಳಿಗಳು, ಪರಿಸರದ ಅರಣ್ಯಗಳು, ಅರಣ್ಯ ಕಾಡುಗಳು, ತುಂಗಿ ಕಾಡುಗಳು, ಸುಮಾರು 328 ಶಾಲೆಗಳ ಮೇಲೆ, ಹಾಗೆ ಹಲವಾರು ಮಸೀದಿ, ಮಂದಿರ, ಚರ್ಚು ಇವುಗಳ ಮೇಲೆ ಈ ಪ್ರತಿಭಟನೆ ಇದರ ಮೇಲೆ ಹೋಗುವ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸುಮಾರು ಇಲ್ಲಿಂದ 4.5 ವರ್ಷಗಳಿಂದ ಒಂದು DC ಇಂದ ಹಿಡಿದು ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್ ಇವರು ಸರಿಯಾದ ಮಾಹಿತಿ ಇನ್ನೂ ಜನರಿಗೆ ಕೊಟ್ಟೇ ಇಲ್ಲ. ಸುಮಾರು 97% ಜನರಿಗೆ ಇಂಥದ್ದು ಒಂದು ಅಪಾಯಕಾರಿ ವಿದ್ಯುತ್ ಲೈನ್ ಹೋಗ್ತಾ ಇದೆ ಎಂಬ ಭಾವನೆಯೂ ಇಲ್ಲ. ಏನೋ ಎಲ್ಲೋ ಬಂದು ಜನರಿಗೆ ಏನೋ ಮಾಹಿತಿ ನೀಡದೆ ಅವರಿಗೆ ಬೇಕಾದ ಹಾಗೆ ಕೆಲವು ವಸೀಲಿಬಾಜಿ ಮಾಡಿಕೊಂಡು ಕೆಲವರು ಜನರಿಗೆ ದಾರಿ ತಪ್ಪಿಸಿ ಒಂದೊಂದು ಟವರ್ ನಿರ್ಮಿಸಿ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತ ತೋರಿಸ್ತಾ ಇದ್ದಾರೆ. ಈ ಬಗ್ಗೆ ನಾವು ನಮಗೊಂದು ವಿವರವಾದ ಮಾಹಿತಿ ಕೊಡಿ ಎಂದ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಪದೇ ಪದೇ ನಾವು ಕೇಳ್ತಾ ಇದ್ದೇವೆ. ಅಲ್ಲಿ ಧರಣಿ ಮಾಡಿದ್ದೇವೆ. ಈ ಜಿಲ್ಲಾಧಿಕಾರಿಗೆ ಹೇಳಿದ್ರೆ ಅದು ಅಸಿಸ್ಟೆಂಟ್ ಕಮಿಷನರ್, ಅವರು ನೋಡಲ್ ಆಫೀಸರ್ ಅಂತ ಹೇಳ್ತಾರೆ. ನೋಡಲ್ ಆಫೀಸರ್ ಅಸಿಸ್ಟೆಂಟ್ ಕಮಿಷನರ್ ಆದ್ರೆ ನಾವು ಹೋದ್ರೆ ಅದು ಜಿಲ್ಲಾಧಿಕಾರಿ ಅಂತ ಹೇಳ್ತಾರೆ. ಇಲ್ಲಿ ಇಷ್ಟೊಂದು ಸಾಕ್ಷರತಾ ಜಿಲ್ಲೆಯಲ್ಲಿ ಇಷ್ಟೊಂದು ಒಂದು ಅರಾಜಕತೆ, ಆಡಳಿತದಲ್ಲಿ ಅರಾಜಕತೆ ಬೇರೆ ಎಲ್ಲೂ ಕಾಣಿಲ್ಲ. ನಾವು ಯಾವ ಹಿತದೃಷ್ಟಿಯನ್ನು, ಜನರ, ನಿವಾಸಿಗಳ, ರೈತರ ಹಿತದೃಷ್ಟಿಯನ್ನು ಈ ಜಿಲ್ಲಾಧಿಕಾರಿ ಕಾಪಾಡಬೇಕಿತ್ತು. ಅವರು ಒಂದು ಕಂಪನಿಯೊಟ್ಟಿಗೆ ಸೇರಿಕೊಂಡು ಅವರೊಂದು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋದ್ರೆ ಅವರು ಡೆಪ್ಟಿ ಕಮಿಷನರ್ಗೆ, ನಿಮ್ಮ ಜಿಲ್ಲಾಧಿಕಾರಿಗೆ ಅವರು ಎಲ್ಲ ನಾನು ಏನಿಲ್ಲ ಅಂತೇಳಿ. ನಾವು ಯಾವುದೇ ಒಂದು ಕೊಟ್ಟಂತ ಮಾಹಿತಿಗೆ, ಒಂದು ಅರ್ಜಿಗಳಿಗೆ, ಮನವಿಗಳಿಗೆ ಇಲ್ಲಿ ತನಕ ಯಾವುದೇ ಒಂದು ಉತ್ತರ ಜನರಿಗೆ ಸಿಗ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತ ರೈತ ಶ್ಯಾಮ್ ವಿಟ್ಲ, ಹೋರಾಟ ಸಮಿತಿಯ ಚಿತ್ತರಂಜನ್ NSD, ರೋಹಿತಾಶ್ವ ಬಂಗ ಉಪಸ್ಥಿತರಿದ್ದರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.